ಕರಾವಳಿಯ ಪ್ರತಿ ಧಾರ್ಮಿಕ ಆಚರಣೆಯು ವಿಭಿನ್ನ. ಇಲ್ಲಿರುವ ದೇವಸ್ಥಾನಗಳ ಜಾತ್ರೆ ಸಂದರ್ಭದಲ್ಲಿ ನಡೆಯುವ ಕೆಲವು ಧಾರ್ಮಿಕ ಆಚರಣೆಗಳು ಮೈನವಿರೇಳಿಸುತ್ತವೆ. ಅಂತಹ ಒಂದು ಆಚರಣೆ ತೂಟೆದಾರ. ತೆಂಗಿನ ಗರಿಯ ಪಂಚುಗಳಿಗೆ ಸೂಟೆ ಅಥವಾ ತುಳು ಭಾಷೆಯಲ್ಲಿ ತೂಟೆ ಎಂದು ಕರೀತಾರೆ. ಅಂತಹ ತೂಟೆಗಳನ್ನು ಹಿಡಿದು ಭಕ್ತರು ಪರಸ್ಪರ ತೂರುವ ಭಕ್ತಿಯ ಆಚರಣೆ ಉಡುಪಿ ಜಿಲ್ಲೆಯ ಕೆಂತೂರಿನಲ್ಲಿ ನಡೆಯುತ್ತದೆ. ಕೆಂತೂರು ವಿಷ್ಣುಮೂರ್ತಿ ದೇವಸ್ಥಾನದ ವಾರ್ಷಿಕ ಜಾತ್ರೋತ್ಸವದ ಕೊನೆಯ ದಿನ ತೂಟೆದಾರ ನಡೆಯುತ್ತದೆ. ಗದ್ದೆಯ ಎರಡು ಭಾಗಗಳಲ್ಲಿ ನಿಂತ ಭಕ್ತರು ಪರಸ್ಪರ ಸೂಟೆ ಎಸೆದು ಸಂಭ್ರಮಿಸುತ್ತಾರೆ. ಇಂತಹ ಆಚರಣೆ ದಕ್ಷಿಣ ಕನ್ನಡ ಜಿಲ್ಲೆಯ ಕಟೀಲಿನಲ್ಲಿಯೂ ನಡೀತದೆ. నూరపిరంతడు